ಕೊರೋನಾ ಎರಡನೇ ಅಲೆಯಲ್ಲಿ ಸಂಭವಿಸುತ್ತಿರುವ ಪ್ರಾಣಹಾನಿಗೆ ಕಾಂಗ್ರೆಸ್ ಪಕ್ಷವೇ ನೇರ ಕಾರಣ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ತಾನೆಂದು ಹೇಳಿಕೊಳ್ಳುತ್ತಾ ದೇಶಭಕ್ತ ಪಕ್ಷ ಎಂದು ಹೇಳಿಕೊಂಡು ಬಂದಿದ್ದ ಕಾಂಗ್ರೆಸ್ ಇಂದು ದೇಶದ್ರೋಹದ ಕೆಲಸ ಮಾಡುತ್ತಿದೆ ಎಂದು ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ವಿಜ್ಞಾನಿಗಳಿಗೆ ಪ್ರೇರಣೆ ನೀಡಿ ಕೋವಿಡ್ ಲಸಿಕೆ ಆವಿಷ್ಕಾರ ಮಾಡಲಾಯಿತು. ಆದರೆ ಇದರ ವಿರುದ್ಧ ವ್ಯಾಪಕ ಅಪಪ್ರಚಾರ ಮಾಡಿದ ಕಾಂಗ್ರೆಸ್ ಲಸಿಕೆಯನ್ನ ಬಿಜೆಪಿ ಲಸಿಕೆ ಎಂದು ಲೇಬಡಿ ಮಾಡಿತ್ತು. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮುಂತಾದ ನಾಯಕರೆಲ್ಲ ಲಸಿಕೆಯನ್ನ ಟೀಕೆ ಮಾಡಿ ಜನರನ್ನ ನಿರುತ್ತೇಜನಗೊಳಿಸಿದ್ರು. ಇದರಿಂದ ಆರಂಭದಲ್ಲಿ ಜನ ಲಸಿಕೆ ಪಡೆಯಲು ಮುಂದೆ ಬರಲೇ ಇಲ್ಲ. ಇವತ್ತು ಸಂಭವಿಸುತ್ತಿರುವ ಪ್ರಾಣಹಾನಿಗಳಿಗೆ ಇದೇ ಕಾರಣ. ಹೀಗಾಗಿ ಕೋವಿಡ್ ಮರಣ ಸರಣಿಗೆ ಕಾಂಗ್ರೆಸ್ ಪಕ್ಷವೇ ನೇರ ಹೊಣೆ ಎಂದು ಆಪಾದಿಸಿದ್ರು. ಅಂದು ಲಸಿಕೆ ಪಡೆಯದಂತೆ ಜನರನ್ನ ದೂರ ಮಾಡಿದ ಕಾಂಗ್ರೆಸ್ ನಾಯಕರು ಇಂದು ಅವರೆಲ್ಲ ಲಸಿಕೆ ಪಡೆದುಕೊಂಡಿದ್ದಾರೆ ಮತ್ತು ಲಸಿಕೆ ಇಲ್ಲ ಎಂದು ಬೀದಿ ರಂಪ ಮಾಡುತ್ತಿದ್ದಾರೆ. ಈ ಮೂಲಕ ಪಕ್ಷ ರಾಷ್ಟ್ರದ್ರೋಹದ ಕೆಲಸ ಮಾಡುತ್ತಿದೆ ಎಂದು ಆಪಾದಿಸಿದ್ರು. ಪ್ರಧಾನಮಂತ್ರಿಗಳು ಪ್ರೇರಣೆಯನ್ನು ಕೊಟ್ಟು ಜಗತ್ತಿನಲ್ಲಿ ದೇಶದಲ್ಲೇ ಲಸಿಕೆಯನ್ನು ಉತ್ಪಾದನೆ ಮಾಡುವುದಕ್ಕೆ ವಿಜ್ಞಾನಿಗಳಿಗೆ ಪ್ರೇರಣೆಯನ್ನು ಕೊಟ್ಟರು. ಲಸಿಕೆ ಪ್ರಾರಂಭ ಕಾಂಗ್ರೆಸ್ನವರು ಆಗಲೂ ಟೀಕೆ ಮಾಡಿದರು. ನರೇಂದ್ರ ಮೋದಿ ಲಸಿಕೆ ಮಾಡಿದ್ದಲ್ಲ ವಿಜ್ಞಾನಿಗಳು. ನಾವು ಯಾವತ್ತೂ ಲಸಿಕೆಯನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ಅಂತ ಹೇಳಿಲ್ಲ. ವಿಜ್ಞಾನಿಗಳಿಗೆ ಪ್ರೇರಣೆ ಕೊಡುವ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದರು. ಆ ಕಾರಣಕ್ಕೆ ನಮ್ಮ ದೇಶದಲ್ಲಿ ವೇಗ ಆಯಿತು. ಲಸಿಕೆ ಬಂದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿಗರು ಟೀಕೆ ಮಾಡಿದರು. ಲಸಿಕೆ ಅದು ಬಿಜೆಪಿಯ ಲಸಿಕೆ, ಅದರಲ್ಲಿ ಷಂಡತನ ಬರ್ತದೆ, ಅದಕ್ಕೆ ಶಕ್ತಿ ಇಲ್ಲ ಹೇಳಿ ಜನರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಇದೇ ಕಾಂಗ್ರೆಸ್ಸಿಗರು ಮಾಡಿದರು. ರಾಹುಲ್ ಗಾಂಧಿಯಿಂದ ಹಿಡಿದು ಸಿದ್ದರಾಮಯ್ಯರವರಿಗೆ ಟೀಕೆಯನ್ನು ಮಾಡಿದರು. ಆ ಕಾರಣಕ್ಕೆ ಜನ ಏನು ಲಸಿಕೆಗೆ ತಗೊಳ್ಳಿಕ್ಕೆ ವಿಶ್ವಾಸ ಇತ್ತ ಅವರು ಆತ್ಮವಿಶ್ವಾಸವನ್ನು ಕುಗ್ಗಿಸಿದರು. ಇದರ ಪರಿಣಾಮ ಇಡೀ ದೇಶದಲ್ಲಿ ಲಸಿಕೆ ವಿತರಣೆ ಆದರೂ ಸಮೇತ ಜನ ಕಾಂಗ್ರೆಸ್ನವರ ಅಪಪ್ರಚಾರದಿಂದ ದೂರ ಹೋದರು. ಹಾಗಾಗಿ ಇವತ್ತು ಕೋವಿಡ್ ಅಲ್ಲಿ ಅತಿ ಹೆಚ್ಚು ಮೃತ್ಯು ಆಗಿದೆ ಹೇಳಿದ್ರೆ ಇದಕ್ಕೆ ಕೊಲೆಗಡುಕ ಪಾರ್ಟಿ ಕಾಂಗ್ರೆಸ್ ಆಗುತ್ತೆ. ಕಾಂಗ್ರೆಸ್ಸಿನ ಈ ಕಾರಣದಿಂದ ಜನ ಸತ್ತಿದ್ದಾರೆ. ಎರಡನೇದು ಹಾಗೆ ಟೀಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಲಸಿಕೆ ಇಲ್ಲ ಲಸಿಕೆ ಇಲ್ಲ ಲಸಿಕೆ ಇಲ್ಲ ಅಂತ ಬೊಬ್ಬೆ ಹೊಡ್ಕೊಂಡು ಮಾರ್ಗದಲ್ಲಿ ತಿರ್ತಾರೆ. ಇವತ್ತು ಕಾಂಗ್ರೆಸ್ನ ನಿಜ ಬಣ್ಣ ಬಯಲಾಗಿದೆ. ಕಾಂಗ್ರೆಸ್ ಜನರ ದಾರಿ ತಪ್ಪಿಸಿದೆ. ಕಾಂಗ್ರೆಸ್ ಒಂದು ಸಮರ್ಥವಾಗಿರ್ತಕ್ಕಂಥ ವಿರೋಧ ಪಕ್ಷ ಹೌದು ಅಂತಾದ್ರೆ ಸಂದಿಗ್ಧ ಕಾಲದಲ್ಲಿ ರಾಷ್ಟ್ರದ ಜೊತೆ ಹೇಳಬೇಕಿತ್ತು. ಇವತ್ತು ರಾಷ್ಟ್ರ ವಿರೋಧಿ ಕೃತ್ಯದಲ್ಲಿ ತೊಡಗಿದೆ. ಇವತ್ತು ಕಾಂಗ್ರೆಸ್ನ ಮತ್ತೊಂದು ಅವರ ಆಟ ಬಯಲಾಗಿದೆ. ಈ ವೇಳೆ ಶಾಸಕ ಸಂಜೀವ ಮಠಂದೂರು, ನಗರಸಭೆ ಅಧ್ಯಕ್ಷ ಜೀವಂದರ್ ಜೈನ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮಿ ಅಶೋಕ್ ಶೆಣಿ, ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.